ಮಗನ ಜೀವ ಉಳಿಸಲು ಚಿರತೆಯನ್ನ ಕೊಂದ ರೈತನ ವಿರುದ್ಧ ಅರಣ್ಯ ಇಲಾಖೆ ಪ್ರಕರಣ ದಾಖಲಿಸಿರುವ ಘಟನೆ ಗುಜರಾತ್ನ ಗಿರ್ ಸೋಮನಾಥ್ ಜಿಲ್ಲೆಯಲ್ಲಿ ನಡೆದಿದೆ. ಗ್ಯಾಂಗ್ಡಾ ಗ್ರಾಮದ ನಿವಾಸಿ ರೈತ ಬಾಬುಭಾಯ್ ಮತ್ತು ಮಗ ಶಾರ್ದುಲ್ ಚಿರತೆ ದಾಳಿಯಿಂದ ಗಂಭೀರ ಗಾಯಗೊಂಡವರು. ರೈತ ಬಾಬುಭಾಯ್ ನರನ್ ಭಾಯ್ ವಜಾ ತಮ್ಮ ಶೆಡ್ನಲ್ಲಿ ಕುಳಿತಿದ್ದಾಗ ಕತ್ತಲೆಯ ಮರೆಯಲ್ಲಿ ಚಿರತೆಯೊಂದು ಬಂದು ಏಕಾಏಕಿ ಅವರ ಮೇಲೆ ದಾಳಿ ಮಾಡಿದೆ. ತಂದೆ ಕಿರುಚಾಟ ಕೇಳಿ ಮಗ ಶಾರ್ದುಲ್ ತಕ್ಷಣ ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಆ ವೇಳೆ ಚಿರತೆ ತಂದೆಯನ್ನ ಬಿಟ್ಟು ಮಗನ ಮೇಲೆ ಮುಗಿಬಿದ್ದಿದೆ. ಆಗ ಮಗನನ್ನ ಉಳಿಸಿಕೊಳ್ಳಲು ತಂದೆ ಕುಡುಗೋಲು ಮತ್ತು ಕೋಲಿನಿಂದ ಚಿರತೆಗೆ ಹೊಡೆದು ಕೊಂದು ಹಾಕಿದ್ದಾರೆ. ಇಬ್ಬರು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ವಿಚಿತ್ರ ಅಂದ್ರೆ ತಮ್ಮ ಜೀವ ಉಳಿಸಿಕೊಳ್ಳಲು ಚಿರತೆಯನ್ನ ಕೊಂದರೂ ಸಂರಕ್ಷಿತ ವನ್ಯಜೀವಿ ಕೊಂದ ಕಾರಣಕ್ಕೆ ವನ್ಯಜೀವಿ ರಕ್ಷಣೆ ಕಾಯ್ದೆಯಡಿಯಲ್ಲಿ ತಂದೆ ಮಗನ ವಿರುದ್ಧ ಪ್ರಕರಣ ದಾಖಲಾಗಿದೆ.